ಕರ್ನಾಟಕದ ಉಳೈದ ದೂರದ ಊರದ ವಲಸೆ ಕಾರ್ಮಿಕರೇನು ಕುಡ್ಲಾರ್ದು ಅಕಲ್ನ ಊರಿಗೂ ಕಡಪುಡದು ಕೊರಪಿನ ವ್ಯವಸ್ಥೆ ಮಲ್ತೊಂದುಲ್ಲೇರು ಪಂಡದು ತೆರಿದು ತಲಪಾಡಿರ್ದು ಅಂಚಿದ ಉಪ್ಪಳ ಕುಂಬಳೆ ಕಾಸರಗೋಡುದ ವಲಸೆ ಕಾರ್ಮಿಕರು ಬಾರಿ ಬಂಗಾಡು ನಡತೊಂದು ತಲಪಾಡಿ ಮುಟ್ಟ ಬತ್ತದು ತಂಕಲ್ನ ಊರಿಗೂ ಕಡಪುಡದು ಕೊರಲೆ ಪಂಡದು ಅಂಗಲಾಚದು ಕೇನುನ ದೃಶ್ಯ ಸೋಮವಾರ ಬಕ ಅಂಗಾರೆ ತಲಪಾಡಿಡು ತುಯರ ತಿಕ್ಕಂಡು ದೊಡ್ಡ ದೊಡ್ಡ ಜನ ಅವ್ರ ಮನೆಯಲ್ಲಿ ಹೋಗಿ ಕೂತ್ಕೊತಿದ್ದಾರೆ. ನಮ್ಮಂತ ಬಡ ಜನರಿಗೆ ಅಮಾಯಕರಿಗೆ ಹಾಳು ಮಾಡ್ತಾ ಇದ್ದಾರೆ. ಇದರೆಲ್ಲ ನಾವು ಏನು ತಿನ್ಬೇಕು ಹೇಳಿ? ಅಲ್ಲಿ ಏನು ಕೆಲಸ ಇಲ್ವಾ ನಿಮಗೆ? ಕೆಲಸ 1.5 ತಿಂಗಳಿಂದ ಎಂಥದ್ದು ತಿಂದಿಲ್ಲ. ಇಂಚಿಡ್ದು ಕೇರಳದಂಚಿಗೆ ಪೋಪಿನಕ್ಲಿನು ಸೂಕ್ತ ವ್ಯವಸ್ಥೆ ಮಲ್ತದು ಕೇರಳ ಪೊಲೀಸರು ಕಡಪುಡ್ದು ಕೊರೊಂದುಲ್ಲೇರು ಆಂಡ ಅವೇ ವ್ಯವಸ್ಥೆ ಅಂಚಿಡ್ದು ಇಂಚಿಗೆ ಬಣ್ಣಗ ಇಜ್ಜಿ ಹುಬ್ಬಳ್ಳಿ ಶಿರಸಿ ಧಾರವಾಡದಂಚಿನ ವಲಸೆ ಕಾರ್ಮಿಕರು ತಂಕಲ್ನ ಜೋಕುಲು ಬಾಲೆಲು ಕುಟುಂಬ ಸಂಸಾರನು ಪತ್ತೊಂದು ತಲಪಾಡಿ ಮುಟ್ಟ ಬಾರಿ ಬಂಗೋಡು ನಡ್ತೊಂದ ಬತ್ತದು ತಲಪಾಡಿಡು ತಿಕ್ಕಲ್ದೇರಿ ಕನಿಷ್ಠ ಅಂಚಿಡ್ದು ಬರ್ಪುನ ಕರ್ನಾಟಕದ ವಲಸೆ ಕಾರ್ಮಿಕರೇನು ನೋಂದಾವಣಿ ಮನ್ಪುನ ವ್ಯವಸ್ಥೆಲ ತಲಪಾಡಿಡು ಇಜ್ಜಿ ಈ ವಿಷಯಡು ಪೊಲೀಸ್ ಅಧಿಕಾರಿಗಳು ನಿಸ್ಸಹಾಯಕರು ಆಕಲಿಗೆ ಇಂದೆತ ಬಗೆಟ್ ದಾಳ ಮಲ್ಪರ ಆವಂದಿನ ಪರಿಸ್ಥಿತಿ ಆಂಡಲ ಪೊಲೀಸ್ ಸಿಬ್ಬಂದಿಲು ತಂಕಲ್ನ ಕೈತ ಕಾಸಡು ವಲಸೆ ಕಾರ್ಮಿಕರನ್ನ ಜೋಕ್ಲೆಗೆ ಬಿಸ್ಕಿಟ್ ತಿಂಡಿ ತೆನಸನ್ನು ದೆಪ್ಪಾದು ತಂಕಲ್ನ ಮಾನವೀಯತೆಯನ್ನು ತೋಜೈನವು ತಲಪಾಡಿಡು ತುಯರ ತಿಕ್ಕಂಡು ವಲಸೆ ಕಾರ್ಮಿಕರನ್ನ ಬಂಗಾಗ ಏಪಲ ಎದುರುಂತುದು ಸ್ಪಂದಿಸಾವನ ಶಾಸಕರು ಶ್ರೀ ಯುಟಿ ಖಾದರ್ ವಿಷಯ ತೆರಿಲೇಖನೆ ಅಂಗಾರೆ ಬೈಯಾಗಿ ತಲಪಾಡಿಗೆ ಬತ್ತದು ವಲಸೆ ಕಾರ್ಮಿಕರನ್ನ ಕಷ್ಟ ಸುಖನ್ನು ತೆರೆಯುವಂಡೇರು. ನಿಮ್ಮ ಊರು ಯಾವುದು ನಿಮ್ದು? ಬಿಜಾಪುರ ಸರ್. ನಾವು ಬಂದ ಈಗ ಇಲ್ಲಿ ಬಂದು ನಡ್ಕೊಂಡು ಬಂದು ಸರ್. ನಾವು ಈಗ ಅಷ್ಟು ಎಷ್ಟು ತ್ರಾಸ ಆಗೈತೆ ಆ ದೇವರನ್ನ ನೋಡಿ. ಎಲ್ಲಿದ್ರಿ? ಯಾವ ಊರಲ್ಲಿ ಕೆಲಸ ಮಾಡ್ತಿದ್ರಿ? ಅಲ್ಲ, ಯಾವ ಊರಲ್ಲಿ ಕೆಲಸ ಅಲ್ಲಿದ್ದ ನಮ್ಮ ಮಕ್ಕಳು ತಗೊಂಬಂದ್ರೆ ಯಾವ ಪೊಲೀಸರು ಏನು ನಿಮ್ಗೆ ಮಕ್ಕಳು ನಡ್ಕೊಂಡು ಹೊಂಟಿದ್ದಾರೆ ನೀವು ಹೋಗಬೇಡಿ ಅಂತ ತಡಿಲಿಲ್ಲ ಸರ್. ತಂಕ್ಲೆಗೆ ಏರ್ಲ ಇಜ್ಜಿ ಗತಿ ಇಜ್ಜಿ ನಡತೊಂದು ಬತ್ತದು ಬಚ್ಚಿದಂಡು ಜೋಕ್ಲೆಗ್ಲ ಭಂಗ ಆವೊಂದುಂಡು ತಂಕ್ಲೆನು ಎಂಚಾಂಡಲ ತಂಕಲ ಊರಿಗೂ ಕಡಪುಡ್ಲೆ ಇಂದು ವಲಸೆ ಕಾರ್ಮಿಕರನ್ನ ಬುಲಿಪು ಬಲಿಗಾಗಿತ್ತು ಸರ್. ಊರಾಗ ಹೊಟ್ಟೆ ತುಂಬಲಾರಕ್ಕೆ ನಾವು ಮಕ್ಕಳು ಸಾಲಿ ಕಲಿಸ್ಬೇಕು, ಮುಂದೆ ನಮ್ಮ ಮಕ್ಕಳನ್ನ ಬೆಳೆಸ್ಪಡಿಸ್ಬೇಕು ಅಂತ ಹೇಳಿ ನಿಮ್ಮನ್ನು ಬಾ ಅಂದಿದ್ದೀವಿ. ಇಲ್ಲಂತ ಕೇಳ್ತಾರೆ ಅವ್ರು. ಮತ್ತೆ ಹೊಟ್ಟೆ ಪಾಲಿಗೆ ಬಂದಿದ್ದೀವ್ರಿ ಯಾಕ್ರಿ? ಈಗ ಮುಂದೆ ನಮ್ಮ ಮಕ್ಕಳು ನಮ್ಗಂಕರ ಇರ್ಲಾಕ ಮನೆ ಸಕಾಗಿಲ್ಲ ಸರ್. ಸತ್ತು ನಿಜವಾಗಿ ಹೇಳ್ತೀನಿ ಸರ್. ನಮ್ಗೆ ಇರಾಕ ಮನೆ ಇಲ್ಲ ಸರ್. ಈಗ ನಾವು ಸತ್ತು ಹೇಳ್ಬೇಕಂದ್ರೆ ಯಾವ ಧರ್ಮ ಪ್ರಮಾಣ ಮಾಡಿಗಳಂದ್ರೆ ಹೇಳ್ತೀನಿ ಸರ್. ನನಗೆ ಮನೆನೇ ಇಲ್ಲ. ನನಗೆ ಈಗ ಅದ್ರಲ್ಲಿ ಒಂದು ಕೊಲಿ ಅಲ್ಲ, ನೀವು ಕಾಸರಗೋಡು ಎಲ್ಲಿದ್ರಿ? ಚರಕ ಶಾಲೆ ಸ್ಕೂಲಲ್ಲಿ ವಲಸೆ ಕಾರ್ಮಿಕರೇನು ಅಕಲ ಊರಿಗೂ ಕಡಪುಡ್ದು ಕೊರಪಿನ ಬಸ್ ವ್ಯವಸ್ಥೆ ಬಕ್ಕ ಬಾಕಿ ವ್ಯವಸ್ಥೆದ ಬಗೆಟ್ ಎಸಿಡ ತಹಶೀಲ್ದಾರರ ಶಾಸಕರು ಶ್ರೀ ಯುಟಿ ಖಾದರ್ ಪಾತ್ರಕತೆ ನಡಪಾಯರು. ತಲಪಾಡಿ ನಾನಿದ್ದೇನೆ ನೋಡಿ. ಕೇರಳದಲ್ಲಿ ನಮ್ಮ ಕಾಸರಗೋಡು, ಮಂಜೇಶ್ವರ ಈ ಸೈಡ್ ಇದು ಕೆಲಸ ಮಾಡಿದಂಥ ನಮ್ಮ ಈ ಬಿಜಾಪುರ, ಗದಗ ಮತ್ತು ನಮ್ಮ ಕೊಪ್ಪಳ, ಬಾದಾಮಿ ಈ ಪ್ರದೇಶ ಅವರೆಲ್ಲ ಬಿಟ್ಟು ನೀವು ಹೋಗಿ ಅಂತ ಬಿಟ್ಟು ಪಾಪ ಅಲ್ಲಿಂದ ಇಲ್ಲಿ ಮಕ್ಕಳು ಮನೆಯವರೆಲ್ಲ ಕರ್ಕೊಂಡು ಬಂದು ಇಲ್ಲಿ ತಲಪಾಡಿ ಮುಟ್ಟಿದಾಗ ಇಲ್ಲಿ ಎಂಟ್ರ್ ಆಗಲಿಕ್ಕೆ ಬಿಡ್ದಿಲ್ಲ. ಮತ್ತು ಪಕ್ಕದ ಶಾಲೆಯಲ್ಲಿ ಈಗ ಅವ್ರಿಗೊಂದು ಆಶೆ ಕೊಟ್ಟು ಮಾಡ್ತಿದ್ದಾರೆ. ಈಗ ತಕ್ಷಣ ಅವ್ರನ್ನೀಗ ನಾವು ಅಲ್ಲಿಗೆ ಮುಟ್ಟಿಸಿ ಒಂದು ವ್ಯವಸ್ಥೆ ಮಾಡಬೇಕಲ್ಲ. ಅವರ ಊರಿಗೆ ಕಲಿಸ್ಬೇಕು. ಅಲ್ಲ ನೋಡಿ, ಅಲ್ಲ ನಾನು ಹೇಳ್ಲಿಕ್ಕೆ ಅದು ಆಗಿರ್ಬೋದು. ನಿಮ್ಮ ಗೌರ್ಮೆಂಟ್ ನನಗೆ ಗೊತ್ತಿಲ್ಲ ಇದು ಏನು ಇಷ್ಟು ದೊಡ್ಡ ಚಿಂತೆ ಮಾಡಲಿಕ್ಕೆ ಸ್ಟೇಟ್ ಲೆವೆಲ್ ಮಾಡಬೇಕು ಏನಂತ ಹೇಳಿ. ಇಲ್ಲಿ ವಿಚಾರ ಇರೋದೇನು, ಇವರ ಬಸ್ ತಂದು ಟೆಸ್ಟ್ ಮಾಡಿ ಇವರ ಊರಿಗೆ ಜಿಲ್ಲಾಧಿಕಾರಿಗೆ ಮುಟ್ಟಿಸೋದು. ಅಲ್ಲ, ನಾವೀಗ ಕೇಳಬೇಕಲ್ಲ. ಇಲ್ಲ, ಈಗ ಚೀಫ್ ಸೆಕ್ರೆಟರಿ ಅವರು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ನಾನು ಕೊನೆ ಚೀಫ್ ಸೆಕ್ರೆಟರಿಗೆ ಮಾತಾಡಿದ್ದೇನೆ ಇದರಲ್ಲಿ. ಸೊ ನಾನೀಗ ಡಿ ಸಿ ಕೂಡ ಮಾತಾಡಿದ್ದೇನೆ. ನನಗೆ ಇವತ್ತು ನಾವು ಹೇಳಿದ್ದೇವೆ, ಇವತ್ತೊಳಗೆ ಒಂದು ತೀರ್ಮಾನ ತೆಕ್ಕೊಂಡು ಅವ್ರನ್ನ ಮುಟ್ಟಿಸಿ ನಮ್ಮ ನಾಳೆ ಬೆಳಿಗ್ಗೆ ಹೇಳಬೇಕು. ನನಗೆ ಅದು ನೀವು ಅವ್ರಿಗೆ ಆ್ಯಕ್ಚುಲಿ ನೀವು ಈ ಸ್ಪಾಟ್ಗೆ ವಿಸಿಟ್ ಮಾಡಿ ಏನು ವಿಚಾರ ತಿಳಿದುಕೊಂಡು ಡಿ ಸಿ ಅವ್ರಿಗೆ ರಿಪೋರ್ಟ್ ಎಲ್ಲ ಕೊಡಬೇಕಿತ್ತು.
ಅಥವಾ ತಹಶೀಲ್ದಾರ್ ಆದೇಶ ಶುಡ್ ಕಮ್ ಅಂಡ್ ವಿಸಿಟ್ ರಿಪೋರ್ಟ್ ಮಾಡಬೇಕು ಗೌರ್ಮೆಂಟಿಗೆ. ನಾವು ಜನರಿಗೆ ಪ್ರಯೋಜನ ತೀರ್ಮಾನ ತಗೊಳ್ಬೇಕು. ನನಗೆ ಯಾಕಂತ ಹೇಳಿ ನಾವೇ ಆ್ಯಕ್ಷನ್ ತಗೊಂಡಿದ್ದೇವೆ ಅಂತ ಹೇಳಿ ಮತ್ತೆ ನಾವು ವೈಲೇಷನ್ ಆಗಿಂದ ಆಗಬಾರ್ದು. ಮತ್ತು ಈ ಜನರ ಕಷ್ಟ ಮತ್ತು ಪಾಡು ಕೇಳುವಾಗ ಉಂಟಲ್ಲ, ನಮಗೆ ಹ್ಯುಮ್ಯಾನಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಎಸ್ ಅಷ್ಟೇ. ಈಗ ನೋಡಿ, ನಾನೀಗ ಇದಂತಲ್ಲ, ಗುಜರಾತ್ನ ಬಂದು ಶಿರು ಕೇರಳದವರು ಅವರ ವೆಹಿಕಲ್ ಹೇಗೆ ಇಮಿಡಿಯೇಟ್ ತಗೊಂಡು ಹೋದ್ರು. ಈಗ ಅವರ ಊರಿಗೆ ಹೋಗುವವರಿಗೆ ಅವರು ಅಲ್ಲಿ ತಲಪಾಡಿಯಲ್ಲಿ ಚೆಕ್ ಪೋಸ್ಟ್ ಹಾಕಿ ಯಾರು ಬೇಕಾದರೂ ಬನ್ನಿ ಅಂತ ಕರೆಸಿ ಕೂತ್ಕೊಂಡು ಫಾರ್ಮ್ ಫಿಲ್ ಮಾಡಿ ಕಲಿಸ್ತಾ ಇಲ್ವಾ? ಅದು ಭಾರತ, ಇದು ಕೂಡ ಭಾರತ ಅಲ್ವಾ? ಅದನ್ನು ನೀವು ಅಲ್ಲಿ ನಮ್ಮ ಅಲ್ಲಿಗೆ ಮಾತಾಡಬೇಕು. ಬಾರ್ಡ್ರಲ್ಲಿ ಇದ್ದಾರೆ, ಎನಿ ಕಾಸ್ಟ್ ವಿ ಹ್ಯಾವ್ ಟು ಸೆಂಡ್. ಅಲ್ಲಷ್ಟೇ, ನಾನೇನೇ ಚೀಫ್ ಸೆಕ್ರೆಟರಿ ಮಾತಾಡಿದ್ದೇನೆ. ಅವರೆಲ್ಲ ಜಿಲ್ಲಾಧಿಕಾರಿಗೆ ಅದು ಬಿಡ್ತೇವೆ. ಆ ಪರಿಸ್ಥಿತಿ ನೋಡಿ ಜಿಲ್ಲಾಧಿಕಾರಿಗೆ ಡಿಸಿಷನ್. ನಾನೀಗ ಚೀಫ್ ಸೆಕ್ರೆಟರಿ ಮತ್ತೆ ಮಾತಾಡ್ತೇನೆ. ಮಾತಾಡಿಕೊಂಡು ಇವನೊಂದು ನನ್ನದೊಂದು ಸಲಹೆ, ನಾನು ಮೊನ್ನೆ ಹೇಳಿದೆ ಮೀಟಿಂಗ್, ನನ್ನ ಸಲಹೆ ಏನು, ಒಂದು ಬಸ್ ಇಲ್ಲಿಗೆ KSRTC ಬಸ್ ತಂದು ಇವನ್ನೆಲ್ಲ ಟೆಸ್ಟ್ ಮಾಡಿ ನೇರವಾಗಿ ಆ ಜಿಲ್ಲಾಧಿಕಾರಿ ಮಾತಾಡಿ ಅಲ್ಲಿಗೆ ನಾವು ಕಲಿಸುವ ವ್ಯವಸ್ಥೆ ಮಾಡಬೇಕು. ಈಗ ನಾವು ಮಂಗಳೂರಿಂದ ಬೇರೆ ಮೈಗ್ರೆನ್ಸ್ ಕಲಿಸ್ತೇವಲ್ಲ, ವಿ ಹ್ಯಾವ್ ಟು ಕನ್ಸಲ್ಟ್ ದಿಸ್, ನಮ್ಮವರಂತ ನಾವು ಕನ್ಸಲ್ಟ್ ಮಾಡಬೇಕು. ಈಗ ಅಲ್ಲಿ ಎಂಥ ಟೆಕ್ನಿಕ್, ಇಟ್ ಈಸ್ ಡಿಸಿಷನ್ ಚೇಂಜ್ ಮಾಡಿ ಅಷ್ಟೇ ಅಲ್ಲ, ಡಿಸಿಷನ್ ಚೇಂಜ್ ಮಾಡೋದಲ್ಲ, ಟೆಕ್ನಿಕ್ ಏನಿದಲ್ಲ, ಏನಿದೆ ಈಗ ಇರೋದು ಈಗ ಅಲ್ಲ. ಅದನ್ನು ನೀವು ಹೇಳ್ಬೇಕಂತ ಹೇಳಿ ಈಗ ನಿಮ್ಗೆ ಮಾಹಿತಿ ಇದೆ. ಆಯ್ತು, ಇವರಿಗೇನು ಊಟ ಯಾಕೆ ಏನು ಮಾಡಿ ಡಿಪಾರ್ಟ್ಮೆಂಟ್ ಮಂದಿ ಯಾಕೆ ಊಟ ಕೊಡ್ತಾ ಇಲ್ಲ? ಹೌದು, ಎಷ್ಟು ಕಷ್ಟ. ಏನು ಮಾಡಿದೆ ಇವಾಗ ಬಂದು ನೋಡಿದ್ದಾರೆ ಇವರನ್ನು? ಉಪವಾಸ ಬಿದ್ದಿದ್ದಾರೆ. ಆ ಚರ್ಚಿನವ್ರು ಇದ್ದಾದ್ರಲ್ಲ ಆಯ್ತು, ಊರವ್ರು ಇದ್ದಾದ್ರ ಆಯ್ತು, ವಾರ್ಡ್ ಮೆಂಬರ್ ಸಹ ಇದ್ದಾರೆ, ವಿನ್ನು ಸರ್. ಎಸ್ ಅಲ್ಲಿ ಸ್ಕೂಲಲ್ಲಿ ಇದ್ದಾರೆ. ನೀವು DC ಹತ್ರ ಮಾತಾಡಿ ಅಂತ ಬನ್ನಿ. ನಾವು ಇವನ್ನ ಕರ್ಕೊಂಡು ನಾವು ಬಾರ್ಡರ್ ಕ್ರಾಸ್ ಮಾಡೇ ಮಾಡ್ತೇವೆ. ಕೇಸ್ ನಮ್ಮ ಮೇಲೆಲ್ಲ ಕೇಸ್ ಹಾಕ್ತೀವಿ. ಇವರನ್ನು ಇಟ್ಟು ನಮ್ಮ ತಂದೆ ತಾಯಿಯಿಂದ ನಮ್ಮ ಸೋದರಿ ಪರಿಸ್ಥಿತಿಯಲ್ಲಿ ಏನಾಗ್ತಿತ್ತು, ನಮ್ಮ ಕುಟುಂಬ ಪರಿಸ್ಥಿತಿಯಲ್ಲಿ ಏನಾಗ್ತದೆ. ನಾನು AC DC ಅವ್ರಿಗೆ ಹೇಳಿ, ಚೀಫ್ ಸೆಕ್ರೆಟರಿಗೆ ಹೇಳಿದ್ದೇನೆ. ಬಟ್ ನಮಗೆ ನಾಳೆ ಹೇಳಿದರೆ 100% ವಿ ಹ್ಯಾವ್ ಟು ಸಿ ಸಮಥಿಂಗ್. ಅದವರೆಗೂ ಅದು ಪರಿಹಾರ ಮಾಡಿ ಅದಕ್ಕೆ ಹೇಳಿದ್ದೇನೆ. ಈಗ ನಾನು DC ಹೇಳಿದ್ದೇನೆ ಇವತ್ತು ಬರುವಾಗ ಯಾವುದೊಂದು ಪರಿಹಾರ ಕಾಣಬೇಕಂತೇಳಿ ನಾವು ಸರ್ಕಾರಕ್ಕೆ ಮಾತಾಡ್ತೇನೆ. ನಿನ್ನೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಕೂಡ ಮಾತಾಡಿದ್ದಾರೆ ಸಂಬಂಧಪಟ್ಟ ಹಾಗೆ. ಇನ್ನು ಎಷ್ಟು ಜನ ಬಾಕಿ ಇದ್ದಾರೆ ಇಲ್ಲಿ ನಿಮ್ಮವರು? ಸರ್ ಇನ್ನೂ ಬರ್ತಾ ಇದ್ದಾರೆ ಸರ್. ನಂಬರ್ ಈಗ ಫುಡ್ ಪ್ರಿಪರೇಷನ್ ಮಾಡ್ಲಿಕ್ಕೆ ನಂಬರ್ ಸಹ ಸಿಗುದಿಲ್ಲ. ಜಾತ್ರೆಗೆ ಬಂದಾಗ ಬರ್ತಾ ಇದ್ದಾರೆ. ಈಗ ಏನ್ ಮಾಡುದು, ಸ್ಥಳ ಇಲ್ಲಲ್ಲ ನಿಲ್ಲಕ್ಕೆ, ಬಿಲ್ಡಿಂಗ್ ಕೊರತೆ. ಆ ಬಿಲ್ಡಿಂಗ್ ಸೋರ್ತದೆ ಸರ್. ಈ ಬಿಲ್ಡಿಂಗ್ ಅಲ್ಲಿ ಎಲ್ಲಿ ನಿಲ್ಲುವುದು ಅವರು? ವಲಸೆ ಕಾರ್ಮಿಕರನ್ನು ಅಕಲ ಊರಿಗೂ ಕಡಪಡ್ದು ಕೊರಡು ಪಂಡದು ರಾಜ್ಯ ಸರ್ಕಾರದ ತೀರ್ಮಾನ ಆತನು ಆಂಡಲ ಈತನೇಟ ಇದೆತ ಬಗೆಟ್ ಸರಿಯಾಯಿನ ವ್ಯವಸ್ಥೆ ಆತಿಜಿ ತಲಪಾಡಿದ ಅಂಚಿರ್ದು ಕಾಸರಗೋಡು ಕುಂಬಳಿರ್ದು ಬತ್ತಿನ ನಮ್ಮ ರಾಜ್ಯದ ವಲಸೆ ಕಾರ್ಮಿಕರನ್ನು ಕಡಪುಡ್ದು ಕೊರ್ಪಿನ ಜವಾಬ್ದಾರಿ ನಮ್ಮವು. ಇಂದಿತ ಬಗೆಟ್ ಜಿಲ್ಲಾಡಳಿತ ಸೂಕ್ತ ವ್ಯವಸ್ಥೆ ಮನ್ಪಡು. ಒಂಜಿ ವೇಳೆ ಬುಧವಾರ ಬಯ್ಯದ ಉಲೈ ಕಡಪುಡ್ನ ವ್ಯವಸ್ಥೆ ಆಯ್ಜಿಂದಾಂಡ ತಂಕುಲೆ ಎದುರುಂತದು ವ್ಯವಸ್ಥೆ ಮಲ್ಪುವ ತನ್ನ ಮಿತ್ತು ಕೇಸ್ ಆಪುನಿಂದಾಂಡ ಆವಾಡು ಪಂಡದು UT ಖಾದರ್ ಸವಾಲ್ದ ಪಾತೆರಲ್ಲ ಪಂಡೇರು. ನಮ್ಮ ಕರ್ನಾಟಕದ ಕಾರ್ಮಿಕರು ಇವತ್ತು ಅದು ಗದಗಿರಲಿ, ಕೊಪ್ಪಳ, ಬಿಜಾಪುರ, ಬಾದಾಮಿ ಪ್ರದೇಶದವರು ಕಾಸರಗೋಡು ಮತ್ತು ಮಂಜೇಶ್ವರ ಪ್ರದೇಶದಲ್ಲಿ ತನ್ನ ಕೆಲಸ ನಿರ್ವಹಿಸಿದರು. ಲಾಕ್ಡೌನ್ ಸಂದರ್ಭದಲ್ಲಿ ಅವನ್ನೆಲ್ಲ ಕಡೆಯಿಂದ ಕೂಡಿ ಹಾಕಿಸಿಕೊಂಡು ಇದೀಗ ಅವರನ್ನು ಬಿಟ್ಟಿದ್ದಾರೆ. ಬಹುಶಃ ಇವತ್ತು ಜಿಲ್ಲಾಧಿಕಾರಿಗಳ ಮಧ್ಯೆ, ಅಧಿಕಾರಿಗಳ ಮಧ್ಯೆ ಮತ್ತು ಜನಪ್ರತಿನಿಧಿಗಳ ಮಧ್ಯೆ ಸಮಸ್ಯೆ ಇರ್ಬೋದು ಕರ್ನಾಟಕ ಮತ್ತು ಕೇರಳದಲ್ಲಿ. ಆದರೆ ಅದರ ನೋವು ಜನಸಾಮಾನ್ಯರಿಗೆ ಆಗಬಾರ್ದು. ಕರ್ನಾಟಕದ ಯಾರು ಕೇರಳದಲ್ಲಿದ್ದಾರೆ ಅವ್ರಿಗೆ ಕೂಡ ತೊಂದರೆ ಆಗ್ಬೋದು, ಕೇರಳದವ್ರು ಯಾರು ಕರ್ನಾಟಕದಲ್ಲಿದ್ದಾರೆ ಅವ್ರಿಗೆ ಕೂಡ ಸಮಸ್ಯೆ ಆಗಬಾರ್ದು. ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ಪ್ರತಿಷ್ಠೆ ಉಂಟಲ್ಲ, ಇವತ್ತು ಇಂಥ ಜನಸಾಮಾನ್ಯ ಮೇಲೆ ಇವತ್ತು ಭಾಳಷ್ಟು ಇವತ್ತು ಅವರಿಗೆ ಆ ಒಂದು ಪರಿಣಾಮ ಬೀರಿದೆ. ಇವರು ಒಂದು ಅವರನ್ನು ಕೂಡ ಒಂದು ದ್ವೇಷದಿಂದ ನೋಡೋದ ಪರಿಸ್ಥಿತಿ ಬಂದಿದೆ. ಇವತ್ತು ಕಾಸರಗೋಡು ಇವರನ್ನು ಒಂದು ವಾಹನ ಇಲ್ಲದೆ ನೇರವಾಗಿ ನೀವು ನಡೆದುಕೊಂಡು ಹೋಗಿ ಅಂತೇಳಿ ಬಿಟ್ಟು ಈ ಸಣ್ಣ ಸಣ್ಣ ಮಕ್ಕಳನ್ನು ಕೂಡ ಸುಧಾರಣ 30-40 ಕಿಲೋಮೀಟರ್ ನಡ್ಕೊಂಡು ಇಲ್ಲಿ ಬಂದಿದ್ದಾರೆ. ಇಲ್ಲಿ ಬಂದಾಗ ಇವರನ್ನು ಸ್ವೀಕರಿಸಿಕೊಂಡು ಒಂದು ವ್ಯವಸ್ಥೆ ಮಾಡಿ ಇವರ ಊರಿಗೆ ಮುಟ್ಟಿಸುವ ಜವಾಬ್ದಾರಿ ನಮ್ಮ ಜಿಲ್ಲಾಡಳಿತದ್ದು ಮತ್ತು ನಮ್ಮ ರಾಜ್ಯ ಸರ್ಕಾರದ್ದು. ಇವತ್ತು ರಾಜ್ಯ ಸರ್ಕಾರ ಈ ವರ್ಗದ ಬಗ್ಗೆ ಇವತ್ತು ಆಲೋಚನೆ ಮಾಡಿ ಇವತ್ತು ಕ್ರಮ ನಾವು ಕೈಗೊಳ್ಳಬೇಕು. ಅಮೇರಿಕಾದಿಂದ, ಕೆನಡಾದಿಂದ, ದುಬೈಯಿಂದ, ಸೌದಿಯಿಂದ, ಬೇರೆ ಗಲ್ಫ್ ರಾಷ್ಟ್ರದಿಂದ ನಾವು ಹಡಗು ಮತ್ತು ಫ್ಲೈಟನ್ನು ಕಳಿಸಿ ಫ್ರೀಯಾಗಿ ಕರೆಸಿಕೊಳ್ಳಲಿಕ್ಕೆ ನಾವೆಲ್ಲ ತಯಾರು ಮತ್ತು ಮೀಟಿಂಗ್ ಮಾಡಿ ತೀರ್ಮಾನ ತಗೊಳ್ಳುವಾಗ ಇಂಥವ್ರ ಬಗ್ಗೆ ಯಾಕೆ ರಾಜ್ಯ ಸರ್ಕಾರ ತೀರ್ಮಾನ ತಗೊಳ್ಳಿಲ್ಲ? ಇದಕ್ಕೇನು ಕಷ್ಟ ಇದೆ ತೀರ್ಮಾನ ತಗೊಳ್ಳಿಕ್ಕೆ? ಆದ ಕಾರಣ ಆದಷ್ಟು ಬೇಗನೆ ನಾನೀಗ ಜಿಲ್ಲಾಧಿಕಾರಿಗಳಿಗೆ, AC, ರೆವಿನ್ಯೂ ಡಿಪಾರ್ಟ್ಮೆಂಟ್ ಇನ್ನಿತರ ಅಧಿಕಾರಿಗೂ ಹೇಳಿದ್ದೇನೆ. ಬಹುಶಃ ಬೆಳಿಗ್ಗೆ ಸಂಸದ ಕೂಡ ಮಾತಾಡಿದ್ದೇನೆ. ಇಲ್ಲಿರುವವನು ತಕ್ಷಣವೇ ಆದಷ್ಟು ಬೇಗನೆ ಅವರಿಗೆ ವ್ಯವಸ್ಥೆ ಮಾಡಿ ಚೆಕ್ ಮಾಡಿ ಊರಿಗೆ ಕಳಿಸುವ ವ್ಯವಸ್ಥೆ ಮಾಡಿ ಸರ್ಕಾರ ತೀರ್ಮಾನ ತಗೊಳ್ಬೇಕು. ನಮ್ಮ ರಾಜ್ಯದವರು ಕನ್ನಡಿಗರು ಇವರ ಪರವಾಗಿ ಒಂದು ತೀರ್ಮಾನ ತಗೊಳ್ಳಿಕ್ಕೆ ಎಲ್ಲೆಲ್ಲಿಂದ ಬರ್ತಾರೆ, ಇಲ್ಲಿದ್ದವರಲ್ಲಿ ಮುಟ್ಟಿಸುವಂಥ ಕೆಲಸ ಏನಿದೆ ನಮಗೆ?
ಆ ತಕ್ಷಣಕ್ಕೆ ಒಂದು ತೀರ್ಮಾನ ತಗೊಳ್ಬೇಕು ಅಂತ ನಾನು ಇವತ್ತು ಹೇಳಿದ್ದೇನೆ. ಆ ಸಂದರ್ಭದಲ್ಲಿ ಬಹುಶಃ ಅದನ್ನು ಸಕಾರಾತ್ಮಕವಾಗಿ ಅದನ್ನು ಚರ್ಚಿಸಿ ಅದನ್ನು ಸಿಕ್ಕ ತೀರ್ಮಾನ ತಗೊಳ್ತಾರೆ ಅಂತ ಕೂಡ ಇವತ್ತು ಹೇಳಿದ್ದಾರೆ. ಇವರು ಮಾತ್ರ ಅಲ್ಲ, ಇನ್ನು ಎಷ್ಟು ಜನ ಬಂದರೂ ಕೇರಳದಲ್ಲಿ ಕೆಲಸ ಮಾಡಿ ದುಡಿಯುವಂಥ ವರ್ಗ ಇವತ್ತು ಕರ್ನಾಟಕದಲ್ಲಿ ಎಷ್ಟೇ ಜನ ಬಂದರೂ ಕೂಡ ನಾವು ಮಾನವೀಯತೆಯಿಂದ ಇವು ನಮ್ಮವರದ್ದೇಳಿ ಅವ್ರ ಊರಿಗೆ ಮುಟ್ಟಿಸುವಂಥ ಕೆಲಸ ನಾವು ಇವತ್ತು ಮಾಡಬೇಕಾಗ್ತದೆ. ಯಾಕೆಂತ ಹೇಳಿದರೆ ಇವತ್ತು ಏನಾದರೂ ಇವತ್ತು ಈ ವೈರಸ್ ಸಡನ್ ಇವತ್ತು ಜಾಸ್ತಿ ಆದರೆ ಮತ್ತೆ ಲಾಕ್ಡೌನ್ ಘೋಷಣೆ ಮಾಡಲಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಸರ್ಕಾರ ಸ್ಪಷ್ಟವಾದ ಯಾವುದೇ ಒಂದು ನಿಲುವು ಫಸ್ಟಾಗಿ ಹೇಳುತ್ತಾನೂ ಕೂಡ ಇಲ್ಲ. ದಿವಸಕ್ಕೊಂದು ವಿಚಾರ ಮಾತಾಡ್ತಾರೆ. ನಾಳೆ ಮತ್ತೆ ಒಂದು ವಾರದ ಕೇಸ್ ಜಾಸ್ತಿ ಆದ ತಕ್ಷಣ ಮತ್ತೆ ಸಡನ್ ಘೋಷಣೆ ಬಾಕಿಯವರು ಇಲ್ಲೇ ಬಾಕಿ ಆಗ್ತಾರೆ. ಆದ ಕಾರಣ ಎಲ್ಲ ವಿಚಾರ ಸರ್ಕಾರ ಇವತ್ತು ಚರ್ಚೆ ಮಾಡಿಕೊಂಡು ತೀರ್ಮಾನ ಮಾಡಿ ಸೂಕ್ತ ತೀರ್ಮಾನ ತಗೊಳ್ಬೇಕು ಮತ್ತು ತಗೊಳ್ಳುವಾಗ ನಾವು ಮಾಡಿಸ್ತೇವೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ತಾಲೂಕು ಪಂಚಾಯತ್ ಸದಸ್ಯರು ಸಿದ್ದಿಕ್ ಕೊಳಂಗೆರೆ, ತಲಪಾಡಿ ಪಂಚಾಯತ್ ಸದಸ್ಯರು ವೈಭವ್ ಶೆಟ್ಟಿ ಮತ್ತು ವಿನ್ನು ಶೆಟ್ಟಿ ತಲಪಾಡಿಗೆ ಬತ್ತ ತಿಕ್ಕಲ್ದಿನ ವಲಸೆ ಕಾರ್ಮಿಕರಿಗೆ ಒಣಸ್ತ ವ್ಯವಸ್ಥೆ ಎಲ್ಲ ಮಲ್ತೇರಿ. ಹಿಂದೇನು ತೇರಿನ ಶಾಸಕರು ಶ್ರೀ UT ಖಾದರ್ ಮೊಕ್ಲೆಗೆ ಅಂಚನೆ ಮೊಕ್ಲೆನ ಕುಲ್ಲಾಯರ ವ್ಯವಸ್ಥೆ ಮತ್ತಿನ ಮರಿಯಾಶ್ರಮದ ಸಿಸ್ಟರ್ ನಕ್ಲೆಗೆ ಆಡಳಿತ ಸಮಿತಿ ದಕ್ಲೆಗೆ ಅಭಿನಂದನೆ ಸಂದಾಯರಿ. ಆಶ್ರಯದಾಗ ನಮ್ಮ ಮರಿಯ ಚರ್ಚಿನ ಮತ್ತು ಶಾಲೆಯ ಮುಖ್ಯ ಶಿಕ್ಷಕಿಯರು ನಮ್ಮ ಸಿಸ್ಟರ್ಗಳು ಮುಂದೆ ನಿಂತು ಅವರಿಗೆ ಸಹಕಾರ ಕೊಡುವಂಥದ್ದು, ನಮ್ಮ ಸ್ಥಳೀಯ ಮುಖಂಡರಾಗಿರುವಂಥ ವಿನು ಇರಲಿ, ಅದೇ ರೀತಿ ನಮ್ಮ ವೈಭವ್ ಇರಲಿ, ತಾಲೂಕು ಸಿದ್ದಿಕ್ ಇರಲಿ, ಕೊಲಂಗರ ಇರಲಿ, ನಮ್ಮ ಸಿದ್ದಿಕ್ ತಲಪಾಡಿ ಇರಲಿ, ಇಸ್ಮಾಯಿಲ್ ಅವರಿರಲಿ, ಸಂತೋಷ್ ಅವರು ಇರಲಿ, ಮತ್ತು ಊರಿನವ್ರು ಕೂಡ ಒಂದು ಸೋದರ ಆಗಿಂದಾಗ ಸಹಾಯ ಮಾಡಿಕೊಂಡು ಇವತ್ತಿದ್ದಾರೆ. ಇವತ್ತು ನಾವು ಒಳಗೆ ಬಿಡಲಿಲ್ಲ. ಕನಿಷ್ಠ ಅವರಿಗೆ ಊಟೋಪಚಾರ ಮಾಡೋ ಕೆಲಸ ಜಿಲ್ಲಾಧಿಕಾರಿಗಳು ಮಾಡಬೇಕಲ್ಲ, ತಹಶೀಲ್ದಾರ್ ಭೇಟಿ ಕೊಡಬೇಕಲ್ಲ, ಮೈಗ್ರೆಂಟ್ಸ್ ನೋಡಲ್ ಅಧಿಕಾರಿ ಅವ್ರು ನೋಡಿಕೊಳ್ಬೇಕಲ್ಲ. ಯಾರು ಒಮ್ಮೆ ಕೊಡಲಿಕ್ಕೆ ಬಂದಿದ್ದಾರಾ? ಯಾಕೆ ಸರ್ಕಾರ ಈ ರೀತಿ ಮಾಡ್ತಾ ಇದೆ? ಸರ್ಕಾರ ಬರೀ ಯೋಜನೆ ಅಲ್ಲ, ಅದನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡಲಿಕ್ಕೆ ಸೂಕ್ತವಾದ ವ್ಯವಸ್ಥೆ ಮಾಡಬೇಕಂತ ಒತ್ತಾಯಿಸ್ತೇನೆ. ಮುಖ್ಯ ಕಾರ್ಯದರ್ಶಿ ಕೂಡ ಮಾತಾಡಿದ್ದೇನೆ. ಅಗತ್ಯ ಬಂದರೆ ಮುಖ್ಯಮಂತ್ರಿಗಳಿಗೆ ಕೂಡ ಈ ಸಂದರ್ಭ ನಾನು ಮಾತಾಡ್ತೀನಿ. ತಲಪಾಡಿ ಪಂಚಾಯತ್ ಸದಸ್ಯರು ಮಕ್ಯಾರ್ ಖಾದರ್, ಪರಿಸರದ ಪ್ರಮುಖರು ಸರ್ವಶ್ರೀ, ಸಂತೋಷ್ ಶೆಟ್ಟಿ ನಾರ್ಲಾ, ಇಸ್ಮಾಯಿಲ್, ಮುತ್ತಲಿಬ್, ಗಡಿನಾಡ ಸಿದ್ದಿಕ್, ಜಮಾಲ್ ಅಜ್ಜಿನಡ್ಕ, ಮರಿಯಾಶ್ರಮದ ಸಿಸ್ಟರ್ ನಕಲು ಈ ಪೊರ್ತು ಒಟ್ಟಿಗೆ ಇತ್ತೇರಿ.